ಸಮೀಪದ ಬಂಡಸಾಲೆಯಲ್ಲಿ ನಿರ್ಮಾಣಗೊಂಡಂತಹ ಈ ಬಸ್ ತಂಗುದಾಣ ವಿಶಿಷ್ಟ ವಿನೂತನ ವಿನ್ಯಾಸದಿಂದ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಬಸ್ನ ಮಾದರಿಯಲ್ಲೇ ನಿರ್ಮಿಸಲಾದ ಈ ಬಸ್ ತಂಗುದಾಣವನ್ನು ಸ್ಥಳೀಯ ವಿ2 ಗೈಸ್ ಯುವಕ ಬಳಗ ಹೊಸ ಕಲ್ಪನೆಯೊಂದಿಗೆ ರೂಪಿಸಿದೆ. ನಿಜವಾದ ಬಸ್ನಂತೆ ಕಾಣೋ ಈ ತಂಗುದಾಣ ಪ್ರಯಾಣಿಕರಷ್ಟೇ ಅಲ್ಲ, ಸಾರ್ವಜನಿಕರನ್ನೂ ಆಕರ್ಷಿಸ್ತಾ ಇದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ತಂಗುದಾಣ ಆಧುನಿಕ ಹಾಗೂ ಆಕರ್ಷಕ ವಿನ್ಯಾಸವನ್ನು ಹೊಂದಿದೆ. ಹಿಂದೆ ಇದೇ ಸ್ಥಳದಲ್ಲಿದ್ದ ಬಸ್ ತಂಗುದಾಣ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯ ಒದಗಿಸ್ತಾ ಇರಲಿಲ್ಲ. ಈಗ ಹೊಸ ರೂಪದಲ್ಲಿ ನಿರ್ಮಾಣಗೊಂಡಿರುವ ಬಂಡಸಾಲೆ ಬಸ್ ತಂಗುದಾಣ ಸ್ಥಳದ ಸೌಂದರ್ಯವನ್ನು ಹೆಚ್ಚಿಸೋದರ ಜೊತೆಗೆ ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯವನ್ನೂ ಒದಗಿಸ್ತಾ ಇದೆ. ಅವಾಗ ಏನಂದ್ರೆ ನಮ್ದೊಂದು 10 ಜನ ಟೀಮ್ ಇದೆ. ವಿ2 ಗೈಸ್ ಏನ್ ಮಾಡಿದ್ರೆ ನಮ್ಗೊಂದು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಯೋಚನೆ ಮಾಡಿ ಒಂದು ವಿಭಿನ್ನ ರೀತಿಯಲ್ಲಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬ ಉದ್ದೇಶದಿಂದ ಸಮಾಜಕ್ಕೆ ಅನುಕೂಲವಾಗಿ ಈ ಬಸ್ ತಂಗುದಾಣಕ್ಕೆ ಇಳಿದಿದ್ವಿ. ಹಾಗೆ ಇಳಿದ 2 ಲಕ್ಷದ ಬಜೆಟ್ ಅಲ್ಲಿ ಇಳಿದದ್ದು ಇವತ್ತು 7 ಲಕ್ಷಕ್ಕೆ ತಲುಪಿದೆ. ಅಂದ್ರೆ ಜನರ ವಿ2 ಎಂಬುದು ಜನರ ಒಂದು ತಲೆಯಲ್ಲಿ ವಿ2 ಕೊಡುವ ಏನಂದ್ರೆ ವಿ2 ಒಂದು ವಿಭಿನ್ನ ರೀತಿ ಕೊಡುವ ಒಂದು ವಿ2 ಗೈಸ್ ಎಂಬ ಜನ ಅಭಿಪ್ರಾಯಕ್ಕೋಸ್ಕರ ಆ ಮಟ್ಟಕ್ಕೆ ಬಂದು ಇವತ್ತು ಇದನ್ನ ನಮಗೆ ಮಾಡ್ಲಿಕ್ಕೆ ಈ ಜನಗಳ ಒಂದು ಸಹಕಾರದಿಂದ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಇದನ್ನು ಕೊಟ್ಟಿದ್ವಿ. ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ, ನಮ್ದು ಪ್ಲಾನ್ ಇರೋದು ಹಾಗೆ ವಿ2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುದು. ನಾವು ಯಾವ್ದು ಮಾಡಿದ್ರೆ ಕೂಡ ಸ್ವಲ್ಪ ವಿಭಿನ್ನ ಬೇಕಂತ ನಾವು ಇದ್ ಮಾಡುದು. ಹಾಗೆ ನಮ್ದು 10 ಜನರ ತಂಡ ಕೂಡ ಕೂತ್ಕೊಂಡು ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು ಒಂದು 2-3 ಐಡಿಯಾ ಇದ್ ಮಾಡಿದ್ವಿ. ಇದರಲ್ಲಿ ಕೂಡ ಡಿಸೈನ್ ಅಲ್ಲಿ 2-3 ಡಿಸೈನ್ ಇತ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3ನೇ ಡಿಸೈನ್ ಫೈನಲ್ ಮಾಡಿದ್ವಿ. ಸಾಮಾಜಿಕ ಕಾಳಜಿ ಮತ್ತು ಸೃಜನಾತ್ಮಕ ಚಿಂತನೆ ಒಂದಾದಾಗ ಸಾರ್ವಜನಿಕ ಸ್ಥಳಗಳು ಹೇಗೆ ಆಕರ್ಷಣೆಯ ಕೇಂದ್ರವಾಗಬಹುದು ಎಂಬುದಕ್ಕೆ ಬಂಡಸಾಲೆಯ ಈ ಬಸ್ ಮಾದರಿಯ ತಂಗುದಾಣವೇ ಉತ್ತಮ ಉದಾಹರಣೆಯಾಗಿದೆ.